ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಅಹಿತಕರ ಘಟನೆ ಹಿನ್ನೆಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂಜೆ 6 ಗಂಟೆಯೊಳಗೆ ಮುಚ್ಚುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಸೂಚನೆ ನೀಡಿದ್ದಾರೆ. ಜನತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಇಲಾಖೆಯೊಂದಿಗೆ ಸಹಕರಿಸಬೇಕು. ಜಿಲ್ಲೆಯ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬೆಳಗ್ಗೆ 6 ಗಂಟೆಗೆ ಆರಂಭಗೊಂಡು ಸಂಜೆ 6 ಗಂಟೆಯೊಳಗೆ ಬಾಗಿಲು ಹಾಕಬೇಕು. ಆಗಸ್ಟ್ 1ರವರೆಗೆ ಈ ಆದೇಶ ಜಾರಿಯಲ್ಲಿದೆ. ಸ್ಥಳೀಯ ಆಡಳಿತ ಸಂಸ್ಥೆಗಳು ಅಂಗಡಿಗಳ ಮೇಲೆ ನಿಗಾ ಇರಿಸಬೇಕು. ಆಸ್ಪತ್ರೆ, ಮೆಡಿಕಲ್ ಸೇರಿದಂತೆ ತುರ್ತು ಸೇವೆಗಳಿಗೆ ಈ ಆದೇಶ ಅನ್ವಯಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಜಿಲ್ಲೆಯ ಜನತೆಯ ಸಹಕಾರ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಸಮುದಾಯದ ಪ್ರಮುಖರೊಂದಿಗೆ ಜುಲೈ 30ರಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಸಂಜೆ 6 ಗಂಟೆಯ ನಂತರದಿಂದ ಎಲ್ಲ ಶಾಪ್ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡೋದಕ್ಕೆ ನಿರ್ದೇಶನವನ್ನು ಕೊಡ್ತಾ ಇದ್ದೀವಿ. ಭಾಳಷ್ಟು ಗುಪ್ತಚರ ವರದಿಗಳು ಮತ್ತು ಪೊಲೀಸ್ ಇಲಾಖೆಯ ರಿಪೋರ್ಟಿನಿಂದ ನೆಕ್ಸ್ಟು 3 ದಿವಸಗಳು ಸ್ವಲ್ಪ ಕ್ರೂಷಿಯಲ್ ಆಗಿರೋದ್ರಿಂದ ಜಿಲ್ಲಾದ್ಯಂತ ಶಾಂತಿಯನ್ನು ಕಾಪಾಡಲು, ಸುವ್ಯವಸ್ಥೆಯನ್ನು ಕಾಪಾಡಲು ಕೆಲವೊಂದು ಕಠಿಣ ನಿರ್ಧಾರಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದು ಟೋಟಲ್ ಕರ್ಫ್ಯೂ ಅಂತ ಹೇಳೋಕ್ಕಾಗಲ್ಲ. ಆದರೆ 6 ಗಂಟೆಯ ನಂತರ ಏನು ನಾನ್ ಎಸೆನ್ಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಜನರ ಮೂವ್ಮೆಂಟನ್ನು ರಿಸ್ಟ್ರಿಕ್ಟ್ ಮಾಡೋದ್ರ ಜೊತೆಗೆ ಪೊಲೀಸ್ನವರಿಗೆ ಒಂದು ಬಂದೋಬಸ್ತ್ ಮಾಡೋದಕ್ಕೆ ಮತ್ತು ಶಾಂತಿ ವ್ಯವಸ್ಥೆಯನ್ನು ಕಾಪಾಡಲು ಜಿಲ್ಲಾಡಳಿತ ಈ ನಿರ್ಧಾರವನ್ನು ಹಿರಿಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಕೈಗೊಂಡಿದೆ. ಜನಗಳಿಗೆ ತೊಂದರೆಯನ್ನು ಕಡಿಮೆ ಆಗೋದಕ್ಕೆ ಎಮರ್ಜೆನ್ಸಿ ಸರ್ವಿಸಸ್ಗಳು ಮತ್ತು ಹೋಟೆಲ್ ಮತ್ತು ಕಿಚನ್ಸ್ಗಳು, ಪಾರ್ಸಲ್ ಸರ್ವಿಸಸ್ಗಳು ಮತ್ತು ಭಾಳಷ್ಟು ಅವಶ್ಯಕವಾಗಿರುವಂಥ ಸರ್ವಿಸಸ್ಗಳು ಅದು ಕಂಟಿನ್ಯೂ ಆಗಿರುತ್ತೆ. ಆದರೆ ನಾನ್ ಎಸೆನ್ಷಿಯಲ್ ಶಾಪ್ಸ್ಗಳನ್ನು ಕ್ಲೋಸ್ ಮಾಡಲು ಅರ್ಬನ್ ಲೋಕಲ್ ಬಾಡಿ, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಇದರ ಉದ್ದೇಶ ಏನು ಅಂತೇಳಿದ್ರೆ ಆದಷ್ಟು ಜನ ಒಂದು ಸ್ವಲ್ಪ ಮನೆಯನ್ನು ಸೇರಿಕೊಂಡಿರೋದ್ರಿಂದ ನಾನ್ ಎಸೆನ್ಷಿಯಲ್ ಜನರ ಮೂವ್ಮೆಂಟ್ಗಳನ್ನು ರಿಸ್ಟ್ರಿಕ್ಟ್ ಮಾಡೋದು ಜಿಲ್ಲಾಡಳಿತದ ಉದ್ದೇಶ ಆಗಿದೆ. ಇದು ನೆಕ್ಸ್ಟು 3 ದಿವಸಗಳಲ್ಲಿ ಇದರೊಳಗಡೆ ಅಪ್ಲೈ ಆಗಿರುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಸಿನಿಮಾ ಶೋಗಳನ್ನು ನಡೆಸ್ತಾ ಇರಲು 6 ಗಂಟೆಯ ನಂತರ ಇದರೊಳಗಡೆ ಈಗ ಆಲ್ರೆಡಿ ಡೈರೆಕ್ಷನ್ಸನ್ನು ಹೇಳಿದ್ವಿ. ಪೂರ್ವ ನಿಗದಿತ ಕಾರ್ಯಕ್ರಮಗಳು ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಆಸ್ಪಿಷಿಯಸ್ ಡೇ ಅಲ್ಲದೇ ಇರೋದ್ರಿಂದ ಭಾಳಷ್ಟು ಕಾರ್ಯಕ್ರಮಗಳಿಲ್ಲ. ಆದಷ್ಟು ಕೆಲವೊಂದು ಮನರಂಜನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಕರಿಗೆ ಕ್ಲೋಸ್ ಮಾಡೋದಕ್ಕೆ ಮತ್ತು ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಈಗ ಆಲ್ರೆಡಿ ನಿರ್ದೇಶನವನ್ನು ಹೇಳ್ತಾ ಇದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಸಂಜೆ 6 ಗಂಟೆಯ ನಂತರದಿಂದ